ಹಲೋ ನಮಸ್ತೆ ಎಲ್ರಿಗೂ. ನಮ್ಮ ತಲೆ ಕೂದಲಿಗೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳು ಜಾಸ್ತಿ ಉದುರೋದಿರ್ಬೋದು ಅಥವಾ ತೆಳ್ಳಗಾಗೋದಿರ್ಬೋದು, ಬೇಗ ನೆರೆಯೋದಾಗ್ಬೋದು, ಎಲ್ಲದೂ ಕೂಡ ಸ್ಟಾರ್ಟ್ ಆಗೋದಿಲ್ಲಿಂದ ಹೇಳಿ. ಒಂದು, ನಾವು ತಲೆ ಸ್ನಾನಕ್ಕೆ ಬಳಸುವಂಥ ನೀರು. ಇನ್ನೊಂದು, ನಾವು ಉಪಯೋಗ ಮಾಡುವಂಥ ಶಾಂಪು. ನೀರನ್ನು ಬಿಡಿ ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅಂತರ್ಜಲನೇ ಹಾಳಾಗೋಗಿದೆ. ಎಲ್ಲದರಲ್ಲೂ ಕೆಮಿಕಲ್, ಭೂಮಿಯೊಳಗಡೆ ಕೂಡ ಕೆಮಿಕಲ್, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಗಡ್ಸ ನೀರು ಅಥವಾ ಹಾರ್ಡ್ ವಾಟರ್ ಅಂತ ಹೇಳ್ತೀವಲ್ವಾ, ಹಾರ್ಡ್ ವಾಟರಿಂದ ತಲೆ ಸ್ನಾನ ಮಾಡೋದ್ರಿಂದ ಕೂಡ ತಲೆ ಕೂದಲು ತುಂಬ ಬೇಗ ಉದುರೋಗುತ್ತೆ. ಇದು ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವು ಬಳಸುವಂಥ ಶಾಂಪು ಇದೆಯಲ್ಲೋ ಅದನ್ನ ಚೇಂಜ್ ಮಾಡಿ ತಲೆ ಕೂದಲು ಉದುರೋದನ್ನು ಅಥವಾ ಮತ್ತೆ ಡ್ಯಾಮೇಜ್ ಆಗೋದನ್ನು ಅಥವಾ ತಲೆ ಹೊಟ್ಟು ಆಗೋದನ್ನು, ಇದೆಲ್ಲದನ್ನು ನಾವು ತಡೆಗಟ್ಬೋದು. ಹಾಗಾದರೆ ಏನು ಮಾಡಬೇಕು? ಕರೆಕ್ಟಾಗಿರುವಂಥ ಶಾಂಪುಗಳನ್ನೆಲ್ಲ ಉಪಯೋಗ ಮಾಡಬೇಕು. ಜಾಸ್ತಿ ಕೆಮಿಕಲ್ ಇರುವಂತಹ, ಪ್ಯಾರಾಬನ್ ಇರುವಂತಹ ಅಥವಾ ಸಲ್ಫೇಟ್ ಇರುವಂಥ ಈ ಕಂಟೆಂಟ್ಗಳನ್ನು ನೀವು ಆ ಬಾಟಲ್ಗಳಲ್ಲಿ ಹಾಕಿರ್ತಾರೆ. ನೀವು ಬೈ ಮಾಡುವಾಗ ಈ ಪ್ಯಾರಾಬನ್ ಫ್ರೀ ಅಥವಾ ಸಲ್ಫೇಟ್ ಫ್ರೀ ಅಂತ ಶಾಂಪುಗಳೇ ಸಿಗುತ್ತೆ, ಅದನ್ನೇ ತಗೊಂಡು ಉಪಯೋಗ ಮಾಡಬೇಕು. ಇದೆಲ್ಲ ಬಿಟ್ಬಿಡೋಣ. ಹಾಗಾದರೆ ಯಾವುದಾದ್ರೂ ಒಳ್ಳೆಯ ಈ ಕೆಮಿಕಲ್ ಯಾವುದು ಇಲ್ಲದಂತಹ ನ್ಯಾಚುರಲ್ ಆಗಿರುವಂಥ ಒಳ್ಳೆಯ ಶಾಂಪು ಇದೆಯಾ? ಖಂಡಿತವಾಗ್ಲೂ ಇದೆ. ಇವತ್ತು ನಾನೊಂದು ಅತ್ಯದ್ಭುತವಾಗಿರುವಂಥ ಶಾಂಪು ಬಗ್ಗೆ ನಿಮಗೆ ಹೇಳಬೇಕು ಅಂತ ಇದ್ದೇನೆ. ಯಾಕಂತಂದರೆ ನನ್ನ ವ್ಯೂವರ್ಸ್ ತುಂಬ ಜನ ಕೇಳ್ತಾ ಇರ್ತಾರೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇರ್ ಆಯಿಲ್ ಬಗ್ಗೆ ಅಥವಾ ಹೇರ್ ಕೇರ್ ಬಗ್ಗೆ ಮಾತಾಡುವಾಗ ಒಳ್ಳೆ ಸಲ್ಫೇಟ್ ಫ್ರೀ ಇರುವಂಥ ಅಥವಾ ಪ್ಯಾರಾಬನ್ ಫ್ರೀ, ಕೆಮಿಕಲ್ ಕಮ್ಮಿ ಇರುವಂಥ ಶಾಂಪುಗಳನ್ನು ಬಳಕೆ ಮಾಡಿ ಅಂತ ನಾನು ಹೇಳ್ತಾ ಇರ್ತೇನೆ. ಹಾಗಾದರೆ ಮೇಡಮ್, ನೀವೇ ಒಳ್ಳೆಯ ಅತ್ಯುತ್ತಮವಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಒಂದು ಒಳ್ಳೆ ಶಾಂಪುವನ್ನು ರೆಫರ್ ಮಾಡಿದ್ದು ತುಂಬ ಜನ ನಾನು ಕೇಳ್ತಾ ಇದ್ರು. ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ನಾನು ಉಪಯೋಗ ಮಾಡುವಂಥದ್ದು ಬೇರೆ. ನಾನು ಲವ್ ಆ್ಯಂಡ್ ಬ್ಯೂಟಿ ಅವ್ರದ್ದು ಶಾಂಪುವನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇದು ನ್ಯಾಚುರಲ್ ಶಾಂಪು ಅಲ್ಲ, ಆದರೆ ನನ್ನ ತಲೆ ಕೂದಲಿಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಯಾಕಂತಂದರೆ ನಾರ್ಮಲ್ ಆಗಿರುವಂಥ ಶಾಂಪುಗಳು ಕೂಡ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ. ಲವ್ ಆ್ಯಂಡ್ ಬ್ಯೂಟಿ ಅವ್ರದ್ದು ನಾನು ಆಲ್ಮೋಸ್ಟ್ 1 ಇಯರಿಂದ ಉಪಯೋಗ ಮಾಡ್ತಾ ಇದ್ದೀನಿ. ನನಗೆ ತಲೆ ಕೂದಲು ಉದುರೋದಾಗಲಿ ಅಥವಾ ಇಚಿಂಗ್, ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ವ, ಅದೆಲ್ಲ ತುಂಬ ಕಮ್ಮಿ ಆಗಿದೆ. ಮತ್ತು ತಲೆ ಕೂದಲು ಸ್ವಲ್ಪ ಅಂದರೆ ಸಾಫ್ಟ್ ಆಗಿ ಶೈನ್ ಆಗಿರೋದಕ್ಕೆ ಕೂಡ ಹೆಲ್ಪ್ ಆಗಿದೆ. ನಾನು ಅವ್ರದೇ ಕಂಡೀಷ್ನರ್, ಅವ್ರದೇ ಶಾಂಪುವನ್ನು ಬಳಸ್ತಾ ಇರುವಂಥದ್ದು. ಅದರ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ನಿಮಗೆ ನ್ಯಾಚುರಲ್ ಆಗಿ ಬೇಕು ಅಂತಂದರೆ ನಾನೊಂದು ಅದ್ಭುತವಾಗಿರುವಂಥ ಶಾಂಪು ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಇದು ಏನು ಅಂತಂದರೆ ಖಾದಿಯವ್ರದ್ದು. ನೀವು ಈ ಬ್ರ್ಯಾಂಡ್ ಬಗ್ಗೆ ಕೇಳಿರ್ತೀರ. ಖಾದಿಯವ್ರದ್ದು ಹರ್ಬಲ್ ಆಮ್ಲ ಮತ್ತು ಭೃಂಗರಾಜ್ ಅವ್ರ ಶಾಂಪು ಅಂತ ಇದೆ. ಖಾದಿ ನ್ಯಾಚುರಲ್ಸ್ ಅವ್ರದ್ದು ಹರ್ಬಲ್ ಆಮ್ಲ ಆ್ಯಂಡ್ ಭೃಂಗರಾಜ್ ಶಾಂಪು ಅಂತ ಇದೆ. ಅದೇ ಇದು ಕಂಡೀಷ್ನರ್ ಕೂಡ ಇದೆ. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ನೈಕಾ ಇರ್ಬೋದು, ಎಲ್ಲದರಲ್ಲೂ ಸಿಗುತ್ತೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾನು ಪರ್ಸ್ನಲ್ ಆಗಿ ಫೀಲ್ ಮಾಡಿರುವಂಥದ್ದು ಏನು ಅಂತಂದರೆ, ಯೂಶ್ವಲ್ ಆಗಿ ನಿಮಗೆ ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡೋದಿದ್ರೆ ನೈಕಾ ದಿ ಬೆಸ್ಟ್ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಅದು ಆ್ಯಪ್ ಇರುತ್ತೆ ಅಥವಾ ನೀವು ವೆಬ್ಸೈಟಲ್ಲಿ ಬೇಕಾದರೂ ಹೋಗಿ ಬೈ ಮಾಡ್ಬೋದು. ಆ್ಯಪ್ ಬೆಸ್ಟ್, ನಿಮಗೆ ಈಸಿ ಆ್ಯಕ್ಸೆಸ್ ಮತ್ತು ತುಂಬ ಸುಲಭ ಇರುತ್ತೆ ಶಾಪಿಂಗ್ ಮಾಡೋದಕ್ಕೆ. ನಿಮಗೆ ಆ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇಲ್ಲದಿದ್ದರೆ ನಿಮಗೆ ನಿಯರ್ ಬೈ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ಬೋದು. ಈ ಖಾದಿ ನ್ಯಾಚುರಲ್ಸ್ ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇವ್ರದ್ದು ಆಯುರ್ವೇದಿಕ್ ಬ್ರ್ಯಾಂಡೇ ಮತ್ತು ಆಯುರ್ವೇದಿಕ್ ಡಾಕ್ಟರ್ಗಳು ಸೇರಿನೇ ಮಾಡಿರುವಂಥ ಬ್ರ್ಯಾಂಡ್ ಇದು. ಇನ್ನೊಂದು ಏನು ಅಂತಂದರೆ, ಎಲ್ಲದೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿರುವಂಥದ್ದು. ಈ ಶಾಂಪುವಲ್ಲಿ ಏನಂತಂದರೆ ನಿಮಗೆ ಆಮ್ಲ ಅಂದರೆ ನೆಲ್ಲಿಕಾಯಿ, ಅದಾದ ನಂತರ ಹರಿತ ಅಂತ ಹೇಳ್ತಾರೆ, ರೀತಾ, ಭೃಂಗರಾಜ್, ಈ ಥರ ಮತ್ತು ಅಲೋವೆರಾ, ಈ ಥರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗ ಮಾಡಿಕೊಂಡು ಮಾಡಿರುವಂಥ ಶಾಂಪು ಇದು. ನೈಕಾದಲ್ಲಿ ಚೆಕ್ ಮಾಡಿದೆ, 15,000 ಅಂದರೆ ಬೈಯರ್ಸ್ದು ಫೀಡ್ಬ್ಯಾಕ್ಸ್ ಇದೆ. 4.3 ರೇಟಿಂಗ್ಸ್ ಇದೆ. ಎಬೋವ್ 4 ರೇಟಿಂಗ್ಸ್ ಇದ್ದರೆ ನಿಮಗೆ ವರ್ತ್ ಬೈಯಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ನೀವು ಚೆಕ್ ಮಾಡಿ, ನಾನು ಹೇಳೋದು ಅಂತಲ್ಲ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ ವೀವರ್ಸ್. ಇದರಲ್ಲಿ ಅವರೇ ಹೇಳೋ ಪ್ರಕಾರ ಸ್ಕಾಲ್ಪ್ ಅಂದರೆ ನಿಮ್ಮ ತಲೆಗೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಇದನ್ನ ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಡ್ಯಾಂಡ್ರಫ್ ಇರ್ಬೋದು ಅಥವಾ ಸ್ಕಾಲ್ಪ್ ಡ್ರೈ ಆಗೋದಿರ್ಬೋದು, ಈ ಥರದ್ದೆಲ್ಲ ಇರುತ್ತಲ್ವ, ಅಂದರೆ ತಲೆ ಕೂದಲು ಜಾಸ್ತಿ ಉದುರೋದಿರ್ಬೋದು, ಹೇರ್ ಫಾಲ್ಗೆ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಪ್ರಾಡಕ್ಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನು ಅಂತಂದರೆ ವೀವರ್ಸ್ ಎಲ್ಲ ಬೈಯರ್ಸ್ದು ಫೀಡ್ಬ್ಯಾಕ್ ಕೂಡ ಚೆಕ್ ಮಾಡಿದೆ. ಈ ಶಾಂಪುವನ್ನು ನಾವು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ ನಂತರ ಹೇರ್ ಫಾಲ್ಸ್ ತುಂಬ ಕಮ್ಮಿ ಆಗಿದೆ, ಅಂದರೆ ತಲೆ ಕೂದಲು ಉದುರೋದು ತುಂಬ ಕಮ್ಮಿ ಆಗಿದೆ ಅಂತ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಶಾಂಪುನ ಬಳಸಲಿಕ್ಕೆ ಶುರು ಮಾಡಿದ ನಂತರ ನಮ್ಮ ಕೂದಲು ಅಂದರೆ ತುಂಬ ಒರಟಾಗಿ ಇದ್ದಿದ್ದು ಕೂಡ ಈಗ ಸಾಫ್ಟ್ ಆಗಿದೆ, ಶೈನಿಂಗ್ ಆಗಿದೆ, ಚೆನ್ನಾಗಾಗ್ತಾ ಇದೆ, ವೇವಿ ಆಗಿದೆ ಅಂತ ತುಂಬ ಜನ ಅದರಲ್ಲಿ ಅಂದರೆ ಅವರ ಫೀಡ್ಬ್ಯಾಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಒಂದೇನು ಅಂತಂದರೆ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್. ಇನ್ನೊಂದೇನು ಅಂತಂದರೆ ನೈಕಾದಲ್ಲಿ ಇದು ಟಾಪ್ ಸೆಲ್ಲಿಂಗ್ ಇದೆ. ಇಂಡಿಯಾದಲ್ಲಿ ಕೂಡ ಈ ಶಾಂಪು ಮತ್ತು ಕಂಡೀಷ್ನರ್ ನ್ಯಾಚುರಲ್ ಬ್ರ್ಯಾಂಡಲ್ಲಿ ಖಾದಿ ನ್ಯಾಚುರಲ್ಸ್ ಅವ್ರದ್ದು ಟಾಪಲ್ಲಿದೆ. ಬೇಕಾದರೆ ನೀವು ಚೆಕ್ ಮಾಡಿ. ನಾನು ಹೇಳೋದು ಅಂತಲ್ಲ, ನೀವು ಚೆಕ್ ಮಾಡಿ. ಸೊ ಎಲ್ಲ ಫೀಡ್ಬ್ಯಾಕ್ ಈ ಬ್ರ್ಯಾಂಡ್ ಬಗ್ಗೆ ಅಂದರೆ ಈ ಶಾಂಪು ಬಗ್ಗೆ ಚೆನ್ನಾಗಿದೆ. ಸೊ ನೀವು ಬೈ ಮಾಡ್ಬೋದು. ಲಿಂಕ್ ಈ ವಿಡಿಯೋದಲ್ಲಿ ಬೇಕಾದರೆ ಹಾಕಿರ್ತೇನೆ. ಇನ್ನೊಂದೇನು ಅಂತಂದರೆ, ಬರೀ ಈ ಶಾಂಪು ಒಂದೇ ಹಾಕಿದರೆ ಸಾಕಾಗಲ್ಲ. ನಿಮ್ಮ ಕೂದಲು ಪ್ರೊಟೆಕ್ಟೆಡ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ನೀವು ಕಂಡೀಷ್ನರ್ ಕೂಡ ಅಪ್ಲೈ ಮಾಡಬೇಕು. ಇವ್ರದ್ದೇ ಕಂಡೀಷ್ನರ್ ಕೂಡ ಬರುತ್ತೆ.
ನೀವು ಶಾಂಪೂ ಒಂದು ಬ್ರ್ಯಾಂಡದ್ದು ಹಾಕೋದು, ಕಂಡೀಷ್ನರ್ ಇನ್ನೊಂದು ಬ್ರ್ಯಾಂಡದ್ದು ಹಾಕಿದ್ರೆ ಅದು ಸರಿ ಆಗಲ್ಲ. ಆ್ಯಕ್ಚುಲಾಗಿ ನಾವು ಯಾವ ಬ್ರ್ಯಾಂಡಿದು ಯಾವ ವೇರಿಯಂಟ್ ಇಂಗ್ರೀಡಿಯೆಂಟ್ಸ್ ಇರುವಂತಹ ಶಾಂಪೂವನ್ನು ಪರ್ಚೇಸ್ ಮಾಡ್ತೀವಿ, ಅದೇ ಥರ ಅದಕ್ಕೆ ಸೆಟ್ ಆಗೋ ಅದೇ ಬ್ರ್ಯಾಂಡಿದು ಕಂಡೀಷ್ನರ್ ಕೂಡ ಹಾಕಿದಾಗ ಪರ್ಫೆಕ್ಟಾಗಿ ನಮ್ಮ ತಲೆ ಕೂದಲಿಗೆ ಎಲ್ಲ ಥರದ ಪ್ರೊಟೆಕ್ಷನ್ ಸಿಗುತ್ತೆ, ಎಲ್ಲ ಥರದ ಪರ್ಪಸ್ ಸರ್ವ್ ಆಗುತ್ತೆ. ಹೇಗೆಂತಂದ್ರೆ ಯಾಕೆ ನಾವು ಕಂಡೀಷ್ನರ್ ಹಾಕಲೇಬೇಕು ಅಂತಂದರೆ, ಇವಾಗಂತೂ ಮುಂಚೆಲ್ಲಿ ಏನು ಮಾಡ್ತಿದ್ರು, ವಾರದಲ್ಲಿ 7 ದಿನ ಕೂಡ ತಲೆ ಕೂದಲಿಗೆ ಹೇರ್ ಆಯಿಲ್ ಅಪ್ಲೈ ಮಾಡಿ ಬಿಡ್ತಾ ಇದ್ರು. ಆ್ಯಕ್ಚುಲಾಗಿ ಹೇರ್ ಆಯಿಲ್ ಕೂಡ ಈ ನಾವು ತೆಂಗಿನೆಣ್ಣೆ ಅಥವಾ ಏನು ತಲೆಗೆ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ, ಹರಳೆಣ್ಣೆ ತಲೆಗೆ ಏನು ಹಚ್ತಾ ಇದ್ವಿ ಹಿಂದಿನವರು, ಅದು ಕೂಡ ಕಂಡೀಷ್ನರ್. ಇವಾಗಿನವರಿಗೆ ಆ ಪೇಷನ್ಸ್ ಇಲ್ಲ, ಮತ್ತು ವಾರದಲ್ಲಿ 7 ದಿನ ಕೂಡ ನಮಗೆ ತಲೆಗೆ ಆಯಿಲ್ ಹಚ್ಕೊಂಡು ಹೊರಗಡೆ ಓಡಾಡೋಕ್ಕಾಗಲ್ಲ. ಸೊ ಈ ಕಂಡೀಷ್ನರ್ ಶಾಂಪೂ ಆದ ನಂತರ ಈ ಕಂಡೀಷ್ನರನ್ನು ನಾವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ತಲೆ ಕೂದಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಪೊಲ್ಯೂಷನಿಂದ. ಸ್ಕಾಲ್ಪ್ ಎಲ್ಲ ತುಂಬ ಒಣಗಿ ಡ್ರೈ ಆಗಿ ಡ್ಯಾಂಡ್ರಫ್ ಆಗೋದು ತಪ್ಪುತ್ತೆ. ತಲೆ ಕೂದಲು ಸಾಫ್ಟಾಗಿ ಶೈನಿಂಗ್ ಆಗಿರುತ್ತೆ. ಯಾಕಂತಂದರೆ ನಿಮಗೆ ಬಿಸಿಲಿಗೆ ತಲೆ ಕೂದಲು ಎಕ್ಸ್ಪೋಸ್ ಆದರೆ ರಫ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಬರುತ್ತೆ. ಮತ್ತು ತಲೆ ಕೂದಲು ನಿಮ್ಮದು ಬ್ಲ್ಯಾಕ್ ಇದ್ದರೆ ಆ ಕಲರ್ ಸ್ವಲ್ಪ ಬೇಕಾದರೆ ನೀವು ನೋಡಿ ಡೈರೆಕ್ಟಾಗಿ ನೀವು ಎಣ್ಣೆ ಎಲ್ಲ ಹಾಕದೆ ಹೊರಗಡೆ ಓಡಾಡ್ತಿದ್ರೆ ಕೆಂಚಾಗುತ್ತೆ ಗೊತ್ತಾ. ಊರಲ್ಲಿ ಅಥವಾ ಊರಲ್ಲಿ ಅಂತಲ್ಲ, ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ತಲೆಗೆ ಎಣ್ಣೆ ಹಾಕೋ ಕೆಂಚಾಗಿದೆ ಅಂತ ಹೇಳ್ತಾರೆ. ಅಂದರೆ ಟೋನಿ ಆ ಏನು ಪಿಗ್ಮೆಂಟೇಷನ್ ಇರುತ್ತೆ ತಲೆ ಕೂದಲು ಬ್ಲ್ಯಾಕ್ ಅನ್ನೋದು, ಅಂದರೆ ಅದು ಫೇಡ್ ಆಗುತ್ತೆ. ಹೇಗೂ ನಾವು ಆಯಿಲ್ ಅಪ್ಲೈ ಮಾಡಲ್ಲ, ಅಟ್ಲೀಸ್ಟ್ ಶಾಂಪೂ ಆದ ನಂತರ ಕಂಡೀಷ್ನರ್ ಆದರೂ ಅಪ್ಲೈ ಮಾಡೋದ್ರಿಂದ ತಲೆ ಕೂದಲು ಕೆಂಚಾಗೋದಿರ್ಬೋದು, ಅದರ ನ್ಯಾಚುರಲ್ ಬಣ್ಣ ಆಗೋದಿರ್ಬೋದು, ಅಥವಾ ಹೊರಗಡೆ ಪೊಲ್ಯೂಷನಿಗೆ ಹಾಳಾಗೋದಿರ್ಬೋದು, ಇದೆಲ್ಲ ತಪ್ಪುತ್ತೆ. ಆದ್ದರಿಂದ ಶಾಂಪೂ ಆದ ನಂತರ ಕಂಡೀಷ್ನರ್ ಹಾಕೊಳ್ಳಿ. ಶಾಂಪೂ ನಿಮ್ಮ ತಲೆನ ತುಂಬ ಕ್ಲೀನ್ ಮಾಡುತ್ತೆ, ಆಯಿಲ್ ಅಥವಾ ಡರ್ಟ್ ಇದ್ದರೆ ರಿಮೂವ್ ಮಾಡುತ್ತೆ. ಕಂಡೀಷ್ನರ್ ನಿಮ್ಮ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡುತ್ತೆ, ಬೇಕಾಗಿರುವಂತಹ ಪ್ರೋಟೀನ್ಸ್ ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡುತ್ತೆ. ತಲೆ ಕೂದಲು ಚೆನ್ನಾಗಿ ಗ್ರೋ ಆಗೋದಕ್ಕೆ, ಹೆಲ್ದಿಯಾಗಿ ಇಡೋದಕ್ಕೆ ಕೂಡ ಈ ಕಂಡೀಷ್ನರ್ ಹೆಲ್ಪ್ ಮಾಡುತ್ತೆ. ಹಾಗೆ ಏನಂತಂದರೆ ಬರೀ ಶಾಂಪೂ ಹಾಕಿ ಬಿಡೋದಲ್ಲ, ಕಂಡೀಷ್ನರ್ ಕೂಡ ನಾವು ಅಪ್ಲೈ ಮಾಡಲೇಬೇಕು. ಹೇಗೆ ಅಪ್ಲೈ ಮಾಡೋದು, ಶಾಂಪೂ ಮಾಡ್ತೀವಲ್ವಾ, ಅಂದರೆ ತಲೆ ಕೂದಲನ್ನು ಒದ್ದೆ ಮಾಡ್ಕೊಂಡು 1-2 ಸರಿ ನಾವು ಶಾಂಪೂ ಆದ ನಂತರ ಕೊನೆಗೆ ತಲೆ ಕೂದಲನ್ನು ಹಿಂಡಿಬಿಟ್ಟು ಒಂದು ಸ್ವಲ್ಪ ಕಂಡೀಷ್ನರನ್ನು ಹಾಕೊಂಡು ಕಂಪ್ಲೀಟಾಗಿ 1-2-3 ನಿಮಿಷ ಮಸಾಜ್ ಮಾಡಿಬಿಟ್ಟು ಜಸ್ಟ್ ನೀರು ಹಾಕಿ ಬಿಡುವಂಥದ್ದು. 1 ಸರಿ 2 ಸರಿ ನೀರು ಹಾಕಿ ಬಿಡುವಂಥದ್ದು. ಕಂಡೀಷ್ನರ್ ನೀವು ಹಾಕಿದ ನಂತರ ಅದನ್ನ ಒತ್ತಿ ಅಂದರೆ ತೊಳ್ಕೊಂಡು ಮತ್ತೆ ಪುನಃ ಶಾಂಪೂ ಮಾಡಲಿಕ್ಕಿಲ್ಲ. ಶಾಂಪೂ ಎಲ್ಲ ಆದ ನಂತರ ಒದ್ದೆ ಕೂದಲಿಗೆ ಕಂಡೀಷ್ನರ್ ಹಾಕಿಬಿಟ್ಟು 2-3 ನಿಮಿಷ ಕಂಪ್ಲೀಟಾಗಿ ಮಸಾಜ್ ಮಾಡಿಬಿಟ್ಟು 1-2 ಸರಿ ನೀರನ್ನು ಹಾಕ್ಕೊಂಡು ಬಿಡುವಂಥದ್ದು. ಆ ಕಂಡೀಷ್ನರ್ದ ಅಂಶ ಏನಿದೆ ಅದು ನಿಮ್ಮ ತಲೆ ಕೂದಲಲ್ಲಿ ಇರಬೇಕು. ಅದಾದ ನಂತರ ನಾವು ಒರೆಸ್ಕೋಬೋದು. ಸೊ ಇದು ತಲೆ ಕೂದಲನ್ನು ಕಂಡೀಷ್ನರ್ ಹಾಕುವಂಥ ವಿಧಾನ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಒಳ್ಳೆಯ ಒಂದು ನ್ಯಾಚುರಲ್ ಶಾಂಪೂ ಬಗ್ಗೆ ಕೂಡ ಹೇಳಿದ್ದೇನೆ, ಕಂಡೀಷ್ನರ್ ಬಗ್ಗೆ ಕೂಡ ಹೇಳಿದ್ದೇನೆ, ಯಾಕೆ ಹಾಕಬೇಕು ಅಂತ ಕೂಡ ಹೇಳಿದ್ದೇನೆ. ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಕೂಡ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಹೇರ್ ಕೇರಲ್ಲಿ ಇನ್ನೊಂದು ತುಂಬ ಮುಖ್ಯ ಇದೆ. ಶಾಂಪೂ ಮಾಡ್ತೀರಾ, ಕಂಡೀಷ್ನರ್ ಹಾಕ್ತೀರಾ, ಆಯಿಲ್ ಹೇಗೆ ಹಚ್ಕೋಬೇಕು, ಯಾವ ಆಯಿಲ್ ಹಚ್ಕೋಬೇಕು ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಅದ್ರ ಪ್ರೊಸೆಸ್ ಏನು, ಅದೆಲ್ಲದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂತಂದರೆ ಈ ವಿಡಿಯೋ ತುಂಬ ಲೆಂತ್ ಆದರೆ ಜನಗಳಿಗೆ ಬೋರ್ ಆಗ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಅದರೆಲ್ಲದರ ಬಗ್ಗೆ ಹೇಳ್ತೇನೆ. ಸೊ ನಿಮ್ಮದು ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಸರಿ ಹೇಳ್ತೀನಿ, ನಾನು ಹೇಳುವಂಥ ಯಾವುದೇ ಪ್ರಾಡಕ್ಟ್ಗಳನ್ನು ಬೈ ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಆ ಕಂಟೆಂಟ್ ಇರ್ಬೋದು, ವ್ಯೂವರ್ಸ್ ಫೀಡ್ಬ್ಯಾಕ್ ಇರ್ಬೋದು, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಟೈಪ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ, ಹೇರ್ ಟೈಪ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳಿರುವಂಥ ಕಂಡೀಷ್ನರ್ ಮತ್ತು ಶಾಂಪೂ ಎಲ್ಲ ಹೇರ್ ಟೈಪ್ಸ್ಗೂ ಆಗುತ್ತೆ. ಯಾವುದೇನಾದರೂ ಮುಖಕ್ಕೆ ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.